ಫೈನಲಿ ನನ್ನ ತಮ್ಮನಿಗೆ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಆಗಿದೆ. ಸೊ ಹಾಗಾಗಿ ಇವತ್ತು ಶಾಪಿಂಗ್ ಹೋಗ್ತಾ ಇದ್ದೇವೆ. ಈಗ ಸದ್ಯಕ್ಕೆ ಪುತ್ತೂರಲ್ಲಿ ಆಫರ್ ಇರೋದು ಕುಂಕುಮ್ ಫ್ಯಾಷನಲ್ಲಿ. ಸೊ ಇವತ್ತು ನಾನೇ ಅವನಿಗೆ ಸೆಲೆಕ್ಟ್ ಮಾಡೋದು, ಇಲ್ಲದಿದ್ರೆ ಅವನು ಕೇಳುವುದಿಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ತಮಿಳೈ ನೋಡಿ ಏನು ವಿಷಯ ಅಂತ ಗೊತ್ತಾಗಿರ್ಬೋದು. ಕೆಲವರು ಕೇಳ್ಬೋದು ಇಷ್ಟು ಲೇಟ್ ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೀರಿ ಅಂತ. ಸೊ ಎಲ್ಲವೂ ಫೈನಲ್ ಆಗಲಿ ಮತ್ತೆ ನಿಮ್ಮ ಜೊತೆ ಹಂಚಿಕೊಳ್ಳುವ ಅಂತ ನಾನು ಕೂಡ ಇಷ್ಟರವರೆಗೆ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಫೈನಲಿ ನನ್ನ ತಮ್ಮನಿಗೆ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಆಗಿದೆ. ಸೊ ಹಾಗಾಗಿ ಇವತ್ತು ಶಾಪಿಂಗ್ ಹೋಗ್ತಾ ಇದ್ದೇವೆ. ಸೊ ಹುಡುಗಿ ಯಾರು ಮತ್ತು ಎಂಗೇಜ್ಮೆಂಟ್ ಡೇಟ್ ಯಾವಾಗ ಎಲ್ಲವನ್ನು ಕೂಡ ಇವತ್ತಿನ ವ್ಲಾಗಲ್ಲಿ ರಿವೀಲ್ ಮಾಡ್ತೇವೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಎಸ್, ನಾವು ಶಾಪಿಂಗ್ಗೆ ನಾನು, ನನ್ನ ಅಮ್ಮ, ಮಗು, ತಮ್ಮ ಹೊರಡ್ತಿದ್ದಾರೆ ಆಲ್ರೆಡಿ. ಸೊ ಅಲ್ಲಿಂದ ಹಸ್ಬೆಂಡ್ ಜಾಯ್ನ್ ಆಗ್ತಾರೆ, ಮತ್ತು ಹುಡುಗಿ ಅಮ್ಮ ಜಾಯ್ನ್ ಆಗ್ತಾರೆ, ಮತ್ತು ಹುಡುಗಿ ಅಮ್ಮ ಮತ್ತು ಫ್ಯಾಮಿಲಿ ಜಾಯ್ನ್ ಆಗ್ಬೋದು. ಮತ್ತು ಸಚಿನ್, ತಮ್ಮನಿಗೊಂದು ಸಚಿನ್ ಬೇಕೇ ಕಂಪೆನಿ. ಅವನು ಸ್ವಲ್ಪ ನರ್ವಸ್ ಆಗಿದ್ದಾರೆ ನನ್ನ ತಮ್ಮ. ಸೊ ಹಾಗಾಗಿ ಸಚಿನ್ ಕೂಡ ಬರ್ತಾ ಇದ್ದಾನೆ. ಸೊ ಇಷ್ಟು ಜನ ನಾವು ಶಾಪಿಂಗ್ಗೆ ಹೋಗ್ತಾ ಇದ್ದೇವೆ. ಸೊ ಈಗ ಸದ್ಯಕ್ಕೆ ಪುತ್ತೂರಲ್ಲಿ ಆಫರ್ ಇರೋದು ಕುಂಕುಮ್ ಫ್ಯಾಷನಲ್ಲಿ. ಸೊ ಕಡಿಮೆ ಪ್ರೈಸಲ್ಲಿ ಸಿಗ್ತಾ ಉಂಟು, ನಮ್ಮ ಬಜೆಟಿಗೆ ಅನುಗುಣವಾಗಿ ಪರ್ಚೇಸ್ ಮಾಡ್ಬೋದು ಅಂತ ಹೇಳಿ ನಾವು ಅಲ್ಲಿಗೆ ಹೋಗ್ತಾ ಇದ್ದೇವೆ. ಸೊ ಬನ್ನಿ ಹೋಗುವ. ನಮ್ಮ ಜೊತೆಗೆ ಸಚಿನ್ ಬಂದಿದ್ದಾನೆ, ಮತ್ತು ನನ್ನ ತಮ್ಮ ಇದ್ದಾನೆ, ಮದುಮಗ. ಸೊ ನನ್ನ ಹಸ್ಬೆಂಡ್ ಕೂಡ ಬಂದಿದ್ದಾರೆ, ಭಾವ ಬೇಕೇ ಅಲ್ವಾ. ಸೊ ಹಾಗಾಗಿ ಮತ್ತು ಅಮ್ಮ ಬಂದಿದ್ದಾರೆ. ಸೊ ಇಷ್ಟು ಜನರಿಗೆ ಈಗ ಡ್ರೆಸ್ ಶಾಪಿಂಗ್ ಮಾಡಲಿಕ್ಕುಂಟು, ಮತ್ತು ಲಚ್ಚು ಕೂಡ ಇದ್ದಾಳೆ. ಸೊ ಇಷ್ಟು ಜನರಿಗೆ ಡ್ರೆಸ್ ಶಾಪಿಂಗ್ ಮಾಡಲಿಕ್ಕುಂಟು. ಸೊ ನೋಡುವ, ಹುಡುಗಿ ಅವನು ಫುಲ್ ನರ್ವಸ್ ಆಗಿದ್ದಾನೆ. ಸೊ ಹುಡುಗಿ ಬರ್ತಾರೆ ಈಗ, ಫಸ್ಟ್ ಮದುವೆ ಹಾಗೆ ಅಲ್ಲ. ಇವನಿಗೆ ಬೆಚ್ಚ, ಯಾಕೆಂತ ಹೇಳಿದರೆ ಫಸ್ಟ್ 8 ವರ್ಷ ಚಿಕ್ಕವ, ಅವನಿಗಿಂತ ಮುಂಚೆ ಇವನು ಮದುವೆ ಆಗ್ತಿದ್ದಾನಲ್ಲ ಅಂತ ಅವನಿಗೆ ಸ್ವಲ್ಪ ಬೇಜಾರು. ನೋಡುವ, ಅದಕ್ಕೆ ಅವನಿಗೆ ನರ್ವಸ್ ಆಗಬಾರ್ದು ಅಂತ ಅವನ ಜೊತೆ ಇವನು ಕೂಡ ಬಂದಿದ್ದಾನೆ. ಇವನು ನನ್ನ ಮದುವೆಗೆ ಕೂಡ ಶರ್ಟ್ ಹಾಕ್ಕೊಂಡು ಬಂದವನು. ಸೊ ಈಗ ಇವನಿಗೆ ಇದೆಲ್ಲ ಹೆವಿ ಆಗ್ತುಂಟು. ನೋಡುವ ಯಾವುದು ಸೆಲೆಕ್ಟ್ ಮಾಡ್ತಾನೆ ಅಂತ. ಇಂಥದ್ದೇ ತಕೋ, ಇದೇ ಬೆಸ್ಟ್ ಅವನಿಗೆ. ಲೈಟ್ ಕಲರ್ ಚಂದ ಕಾಣ್ಬೋದು ಅವನಿಗೆ. ಇದಾಗ್ಬೋದಾ? ಯಾವ್ದಾಗ್ಬೋದು ನೋಡು. ಲೈಟ್ ಕಲರ್, ನೀನ್ ಬ್ಲ್ಯಾಕ್ ಅಲ್ಲ, ಲೈಟ್ ಕಲರ್ ಚಂದ ಕಾಣ್ತದೆ ನಿಮಗೆ. ಚೂಡಿದಾರ ಟೈಪಲ್ಲಿ ಬರ್ತದೆ ಅಂತ ಅದು, ನೋಡಂತೆ. ಹೌದು, ಕುರ್ತಾ ಸೆಟ್. ಒಮ್ಮೆ ನೋಡಂತೆ ನೋಡ, ಚಂದ ಕಾಣೋದಿಲ್ವ ನೀವೇ ಹೇಳಿ? ಹಾ, ಪ್ಯಾಂಟ್ ಅದು ಉಂಟಲ್ಲ, ಇದು ನೋಡಿ ಹೇಗೆ ಕಾಣ್ತದೆ ಅಂತ. ಇವತ್ತು ನಾನೇ ಅವನಿಗೆ ಸೆಲೆಕ್ಟ್ ಮಾಡೋದು, ಇಲ್ಲದಿದ್ರೆ ಅವನು ಕೇಳುದಿಲ್ಲ. ಹಾ, ಈಚೆ ಬಾರ ನೋಡಿ, ಶೋಕುಂಡಿ ಚಂದ ಉಂಟಿದ್ದು. ಓಕೆಯಾ? ಇನ್ನು ಸಹ ನೋಡ್ಬೇಕಾದ್ರೆ ಕಲರ್. ಇದನ್ನು ನೋಡಿದ ತಕ್ಷಣ ಓಕೆ ಅಂತ ಹೇಳಿದಾನೆ. ನೋಡುವ ಹೇಗೆ ಕಾಣಿಸ್ತದೆ ನೋಡುವ. ಇದೆಷ್ಟು ಪ್ರೈಸ್? 1095, this one 860 mark. ಓಕೆ, 1085 ರುಪೀಸ್ ಅಂತ ಡಿಸ್ಕೌಂಟ್ ಆಗಿ 850. ಓಕೆ, 850ಗೆ ಸಿಗ್ತಾ ಉಂಟು ವಿತ್ ಪ್ಯಾಂಟ್. ನಾನು ತುಂಬ ಕಾಸ್ಟ್ಲಿ ಅಂತ ಅಂದ್ಕೊಂಡೆ. ಓಕೆ, ಈ ಕಲರ್ ಚೂಸ್ ಮಾಡಿದ್ದಾನೆ. ಇದೊಂದು ಕಲರ್ ಇರಲಿ. ಸ್ಯಾರಿ ಸೆಕ್ಷನ್ಗೆ ಬಂದಿದ್ದೇನೆ, ನನಗೆ ಸ್ಯಾರಿ ಆಗಬೇಕು ಅಂತ ಹೇಳಿ. ನನ್ನ ತಮ್ಮನ ಎಂಗೇಜ್ಮೆಂಟ್ ಅಂತ ಹೇಳುವಾಗ ನಾನು ಜಿಗ್ ಆಗಬೇಕಲ್ವಾ. ಸೊ ಸ್ಯಾರಿ ಸೆಕ್ಷನ್ಗೆ ಬಂದಿದ್ದೇನೆ. ಅವರು ಸ್ಯಾರಿ ತೆಗೆದಿದ್ದಾರೆ, ಹೇಗೆ ತೆಗೆದಿದ್ದಾರೆ ನೋಡಿ. ಪಾಪ ಅವರು ಸ್ವಲ್ಪ ಗಿಡ್ಡ ಇದ್ದಾರೆ, ಹಾಗಾಗಿ ಉದ್ದ ಇಲ್ಲ ಅಲ್ವಾ. ಸೊ ಹಾಗಾಗಿ ನಿಂತ್ಕೊಂಡು ತೆಗಿತಿದ್ದಾರೆ ಪಾಪ.
ಸಿಲ್ಕ್ ಟೈಪಲ್ಲಿ ಉಂಟಾ? ಅದು ಕೂಡ ತೋರಿಸಿ. ಪ್ರೈಸ್ ನೋಡ್ಕೊಳ್ಳೋ, ಪ್ರೈಸ್. ಓಕೆ, ಇದು ಕಲರ್ ಚಂದ ಉಂಟು, ಕಾಂಬಿನೇಷನ್. ಇದು ಕಲರ್ ಚಂದ ಉಂಟು, ರೇರ್ ಕಲರ್. ನನ್ನ ಗಂಡ ವಿಡಿಯೋ ಮಾಡ್ತಿದ್ದಾರೆ, ಆಗ್ಬೋದಾ? ಇದಾಗ್ಬೋದಾ? ನೋಡು, ಬೇರೆ ಕಲೆಕ್ಷನ್ಸ್ ಉಂಟಾ ನೋಡುವ. ಇದೆಷ್ಟು ಪ್ರೈಸ್? 2345 ರೂಪಾಯಿ. ಡಿಸ್ಕೌಂಟ್ ಆಗಿ ಕಡಿಮೆ ಆಗ್ಬೋದು. ಎಲ್ಲದಕ್ಕೂ 21% ಡಿಸ್ಕೌಂಟ್ ಉಂಟಲ್ಲ. 1850. ಓ, 2350 ಉಂಟು. ಇದು ಡಿಸ್ಕೌಂಟ್ ಆಗಿ 1850 ಅಂತೆ. ಇದರಲ್ಲಿ ಇದಾಗ್ಬೋದಾ? ನಿಮಗೆ ಕೂಡ ಇಂಥದ್ದೇ ಮ್ಯಾಚಿಂಗ್ ಆಗ್ಬೇಕು, ಅದಕ್ಕೆ ಆಗ್ಬೋದಾ? ನೋಡುವ, ಇದೊಂದು ಕಲರ್ ಚಂದ ಉಂಟು, ಡಾರ್ಕ್ ಅಲ್ಲಿ. ನನಗೆ ಡಾರ್ಕ್ ಕಲರ್ ಚಂದ ಕಾಣ್ತದೆ, ಹಾಗಾಗಿ ನೋಡು. ಚಂದ ಉಂಟಾ? ಇದಾಗ್ಬೋದಾ? ಅದಾಗ್ಬೋದಾ? ಇದಾಗ್ಬೋದಾ? ಚಂದ ಇರ್ತದ. ಆದ್ರೆ ಈ ಕಲರ್ ಇರಲ್ಲ. ತಮ್ಮನ ಮದುವೆಗೆ ಅಕ್ಕ ಜಿಗ್ಗಾಗುದು ಬೇಡವಾ? ಅಕ್ಕನಿಗೆ ಆಗಿದೆ. ಇದು ಕೂಡ ಚಂದ ಉಂಟು. ಇದಾಗ್ಬೋದಾ? ಯಾವ್ದಾಗ್ಬೋದು ಮೂರರಲ್ಲಿ? ಇನ್ನೂ ಸಹ ಚಂದದುಂಟು ನೋಡಿ, ಇನ್ನೂ ಸಹ ಚಂದದುಂಟು. ಓ, ಇದು ಕೂಡ ಸೇಮ್ ಪ್ರೈಸ್. ಇದು ಕಲರ್ ಚಂದ ಉಂಟು. ಇದಾಗದಿತ್ತಲ್ವ, ಸೊ ಅದರಲ್ಲಿ ಬಾರ್ಡರ್ ಮಾತ್ರ ಚೇಂಜ್, ಕಾಂಬಿನೇಷನ್, ಕಲರ್ ಕಾಂಬಿನೇಷನ್ ಚೇಂಜ್. ಯಾವ್ದಾಗ್ಬೋದು? ನೀವು ಯಾವುದು ತೋರಿಸ್ತಿದ್ದೇನೆ ಅದು ಓಕೆ ಅಂತ ಹೇಳ್ತಿದ್ದೀರಿ. ಟಿಶ್ಯೂ ಉಂಟಾ? ಈಗೆಲ್ಲ ಇಂಥದ್ದೆಲ್ಲ ಟ್ರೆಂಡಿಂಗ್. ಇದು ನೋಡೋಣ. ಇದಾಗ್ಬೋದಾ? ಇದರಲ್ಲಿ ಕಲರ್ ತಗೊಳ್ಬೇಕಾ? ಡಾರ್ಕ್ ಉಂಟಾ? ಲೈಟ್ ಮಾತ್ರವಾ? ಚಂದ ಉಂಟು. ನನಗೆ ಈ ಕಲರ್ ಇಷ್ಟ ಆಯಿತು, ಗ್ರೀನ್ ಮತ್ತು ವೈನ್ ಕಲರ್ ಕಾಂಬಿನೇಷನ್. ಫೈನಲ್ ಆಗಿ ಇದು ಸೆಲೆಕ್ಟ್ ಮಾಡಿದ್ದೇನೆ. ನನಗೆ ಇನ್ನು ಅಮ್ಮನಿಗೆ ನೋಡಬೇಕು, ಸೆಲೆಕ್ಟ್ ಮಾಡಬೇಕಷ್ಟೇ. ಸೊ ಇದರಲ್ಲೇ ನೋಡಬೇಕು ಅಮ್ಮನಿಗೆ ಯಾವ್ದು ಇಷ್ಟ ಆಗ್ತದೆ ನೋಡುವ. ಅಮ್ಮ ಯಾವ್ದಾಗ್ಬೋದು ನೋಡಿ? ಜರಿಯಲ್ಲಿ ಉಂಟು ನೋಡಿ. ನಿಮಗೆ ಕಲರ್ ಯಾವ್ದಾಗ್ಬೋದು? ಕಲರ್ ಇದಲ್ಲ ನಿಮ್ಗೆ ಇಷ್ಟದ್ದು? ಉಂಟಾ? ಈ ಕಲರ್ ಉಂಟಾ? ಯಾವ ಕಲರ್? ಈ ಕಲರಾ? ಅಮ್ಮಂದು ಬೇಗ ಸೆಲೆಕ್ಟ್ ಮಾಡಿದ್ರು. ಚಂದ ಉಂಟು ಸ್ಯಾರಿ. ಆಗ್ಬೋದಾ ಅಮ್ಮನಿಗೆ? ಓಕೆ, ಇದೆಷ್ಟು ಪ್ರೈಸ್? 2695 ಇದು 2100ಕ್ಕೆ. ಓಕೆ, ಬ್ಲೌಸ್ ಪೀಸ್. ಓಕೆ ಸರಿ, ಅಮ್ಮನಿಗೆ ಆಯಿತು. ಇನ್ನು ಮದುಮಗಳಿಗೆ ಬರಬೇಕಷ್ಟೇ. ಸೊ ಲಾಸ್ಟಿಗೆ ಪರ್ಚೇಸ್ ಮಾಡ್ತೇವೆ ಮದುಮಗಳಿಗೆ ಯಾವುದು ಅಂತ. ಸೊ ಅಲ್ಲಿ ಒಂದಷ್ಟು ಇಟ್ಟಿದ್ದಾರೆ, ಅದರಲ್ಲಿ ಕೆಲವು ನೋಡಿದ್ದೇನೆ. ನೋಡುವ, ಲಾಸ್ಟಿಗೆ ಪರ್ಚೇಸ್ ಮಾಡುವ. ಮದುಮಗಳಿಗೆ ಯಾವ್ದು ಇಷ್ಟ ಆಗ್ತದೆ ನೋಡ್ಬೇಕಲ್ವಾ. ಸೊ ಹಾಗಾಗಿ ಈಗ ಮಗುವಿಗೆ ಆಗಬೇಕು ಮತ್ತು ಹಸ್ಬೆಂಡಿಗೆ ಆಗಬೇಕು. ಸಚಿನಿಗೆ ಗೊತ್ತಿಲ್ಲ, ಅವ್ರು ತಗೊಳ್ತಾನೆ ಇಲ್ಲ ಅಂತ ಗೊತ್ತಿಲ್ಲ. ಸೊ ಬನ್ನಿ.
ಮಗು ಇದು ಡ್ರೆಸ್ ತೋರಿಸ್ತೀರಾ? ಕಿಡ್ಸ್ ಬಾಯ್ ಮಗಳಿಗೆ ಯಾವತ್ತು ತಂದೆ ಅಲ್ವಾ ಸೆಲೆಕ್ಟ್ ಮಾಡೋದು, ಇವರು ಸೆಲೆಕ್ಟ್ ಮಾಡ್ತಾರೆ ಇವತ್ತು ಮಗುವಿಗೆ. ಟ್ರೆಡಿಷ್ನಲ್ ಅಲ್ಲಿ ಅವಳಿಗೆ 1 ವರ್ಷ 1 ತಿಂಗಳು. ಎಷ್ಟದು ಪ್ರೈಸ್ ಎಷ್ಟು? 1100. ಹಾಂ, ಅದ್ರ ಕೂಡ ಡಿಸ್ಕೌಂಟ್ 21%. 1100 21% ಅದರಲ್ಲಿ ಡಿಸ್ಕೌಂಟ್. ಬೇಲುಂಟು, ಶರಾರ ಸಣ್ಣ ಮಕ್ಕಳಿಗೆ ಕೂಡ ಉಂಟಾ? ಯಾವ್ದಾಗ್ಬೋದು? ಓಯ್ ಗಂಡ, ಓ ಗಂಡ ಯಾವ್ದಾಗ್ಬೋದು? ಅದಕ್ಕೆ ನಿಮ್ಮ ಹತ್ರ ಸೆಲೆಕ್ಟ್ ಮಾಡ್ಲಿಕ್ಕೆ ಹೇಳಿದ್ದು. ಟ್ರೆಡಿಷ್ನಲ್ ಅಲ್ಲಿಯಾ? ಚಂದ ಉಂಟಲ್ಲ ಇದು, ಕಲರ್ ಕೂಡ ಚಂದ ಉಂಟು. ನನಗೆ ಸೈಜ್ ಬೇಕು. ಹಾ, ಇದು ಕೂಡ ಚಂದ ಉಂಟು, ಟ್ರೆಡಿಷ್ನಲ್ ಕಲರ್ ಚಂದ ಉಂಟಲ್ಲ. ಇದೆಂತ ಇದರಲ್ಲಿ ವೇಲಾ? ಹಾ, ವೇಲ್ ಕೂಡ ಉಂಟು ಅದಕ್ಕೆ ಫ್ಯಾನ್ಸಿಯಲ್ಲಿ. ಸೈಜಾ? ಓಕೆ, ಅವಳು 16. ಓಕೆ, ನಮ್ಗೆ ಇದೇ ಕಲರಲ್ಲಿ ಕೊಡಿ ಒಂದು. ಕಲರ್ಸ್ ಕೂಡ ಉಂಟು ತುಂಬ. ನನ್ನ ಹಸ್ಬೆಂಡಿಗೆ ಡ್ರೆಸ್ ಸೆಲೆಕ್ಟ್ ಮಾಡ್ಕೊಳ್ತಿದ್ದಾರೆ. ರೇಟ್ 695. ಓಕೆ, ಬಜೆಟಿಗೆ ಓಕೆ. ಬಜೆಟ್ ಫ್ರೆಂಡ್ಲಿ. ಯಾವ್ದಾಗ್ಬೋದು ನಿಮ್ಗೆ? ನೋಡ್ತೀರಾ ಟ್ರಯಲ್? ಇದಾಗ್ಬೋದಾ? ಇದೆಷ್ಟಾಗ್ತದೆ ಡಿಸ್ಕೌಂಟ್ ಆಗಿ? ಡಿಸ್ಕೌಂಟ್ ಆಗಿ ಎಷ್ಟು ಸಿಗ್ತದೆ? 550 ಮಾತ್ರ. ಓಕೆ, 550. 550ಗೆ ಸಿಗ್ತುಂಟು ಇದು. ಸೇಮ್ ಅಲ್ಲ? ಹೌದು, ಸೇಮ್ ರೇಟ್. ಕಲರ್ ಬೇರೆ ಬೇಕಾ? ಅದೇ ಆಗ್ಬೋದಾ? ನನಗೆ ಮ್ಯಾಚಿಂಗ್ ತಗೊಳೋದಲ್ಲ ನೀವು, ಸ್ವಲ್ಪ ಮ್ಯಾಚಿಂಗ್. ಓಕೆ, ಇದಾಗ್ಬೋದು ಅದಾಗ್ಬೋದು. ಇದು ಕಲರ್ ಮ್ಯಾಚಿಂಗ್ ಉಂಟು ಸ್ವಲ್ಪ, ಇದಾಗ್ಬೋದಾ? ಅಲ್ಲ ಅಲ್ಲಿ ಉಂಟು ಫುಲ್ ಮ್ಯಾಚಿಂಗ್, ಅದರಲ್ಲಿ ಉಂಟು. ಆಗ್ಬೋದಾ ಕಲರ್? ನಿಮ್ಮ ಹತ್ರ ಇಲ್ಲ ಅಲ್ಲ ಅದು? ಇದಾ? ಓಕೆ, ಅದಕ್ಕೆ ರಾಮ್ರಾಜ್ ವೇಸ್ಟ್ ತಗೊಳ್ತಿದ್ದಾರೆ. ಯಾವ್ದು ರೆಡಿ ಟು ವೇರಾ? ಓಯ್ ರೆಡಿ ಟು ವೇರಾ? ರೆಡಿ ಟು ವೇರ್ ಕೂಡ ಉಂಟು. ಸಿಂಗಲ್ 420. 530 ರುಪೀಸ್ ಇದು 420. 420ಗೆ ಸಿಗ್ತಾ ಉಂಟು. ಬೇರೆ ನೋಡ್ತೀರಾ? ಅದೇ ಹಾಕ್ಬೋದಾ? ಇದು ಸ್ವಲ್ಪ ಮ್ಯಾಚ್ ಉಂಟು ಜಾಸ್ತಿ, ಅದು ಓಕೆ. ನಾನು ಹಾಂ ಓಕೆ. ಎಸ್, ಹುಡುಗಿ ಆನ್ ದ ವೇ. ಸೊ ಅದಕ್ಕಿಂತ ಮುಂಚೆ ಇವನೊಂದು ಸೆಲೆಕ್ಟ್ ಮಾಡಿ ಇಟ್ಟಿದ್ದಾನೆ. ಇದುವಾ? ಇದಾಗ್ಬೋದಾ? ನೋಡು, ಅವಳು ಬೇಡ ಅಂತ ಹೇಳಿದ್ರೆ. ಅವಳು ಬೇಡ ಅಂತ ಹೇಳಿದ್ರೆ ಓಕೆನಾ ಇದು? ನೋಡು ಅವಳು ಎಂತ ಹೇಳ್ತಾಳೆ ನೋಡುವ, ಬಂದ್ಲಾ ಅಂತ. ಬಾ, ಈಗ ಇವನ ಹುಡುಗಿ ಯಾರಂತ ತೋರಿಸ್ತೇವೆ. ಎಸ್, ಹುಡುಗಿಯ ಗ್ರ್ಯಾಂಡ್ ಎಂಟ್ರಿ
ಹೋಗ ಕರ್ಕೊಂಡು ಬನ್ನಿರ ಹೋಗಿರ. ಹುಡುಗಿಯ ತಾಯಿ ಮತ್ತೆ ಹುಡುಗಿ ಬಂದಿರ್ಬೋದು ನೋಡಿ. ಇದಾಗ್ಬೋದಾ ಆಕ್ಚುಲಿ ನಾವು ಅವಳು ಚಂದ ಇಲ್ಲಂತೆ. ಆ್ಯಕ್ಚುಲಿ ಏನು ಗೊತ್ತಾ, ನಮಗೆ ಫಂಕ್ಷನಿಗೆ ಡ್ರೆಸ್ ಪರ್ಚೇಸಿಂಗ್ ಇತ್ತು, ಆದರೆ ನಾವು ಒಂದು ಜಸ್ಟ್ ಪ್ರ್ಯಾಂಕ್ ಮಾಡುವಂಥ ವಿಡಿಯೋ ಮಾಡಿದಷ್ಟೇ. ಸೊ ಇವನ ಹುಡುಗಿ ಇಬ್ಬರಂತೆ, ಇಬ್ಬರು ಹೆಂಡತಿಯ ಮುದ್ದಿನ ಗಂಡ. ಒಂದು ನಿಂಗೆ ಆಗ್ಬೋದಾ? ಅವಳಿಗೆ 4 ಜನ ಬೇಕಂತೆ ನೋಡಿ. 4 ಜನರ ಹಿಂದೆ ನೋಡಿ ಕೂತಿದ್ದಾನೆ. ಎಸ್, ಇಟ್ಸ್ ಅ ಪ್ರ್ಯಾಂಕ್ ವಿಡಿಯೋ, ದಯವಿಟ್ಟು ಕ್ಷಮಿಸಿ. ಓಕೆ ಓಕೆ ಎಸ್, ನಾವು ಇಷ್ಟನ್ನು ಪರ್ಚೇಸ್ ಮಾಡಿದ್ವಿ. ಸೊ ಈಗ ಬಿಲ್ ಮಾಡ್ತಿದ್ದಾರೆ. $8,445 ಆಗಿದೆ. ಡಿಸ್ಕೌಂಟ್ ಆಗಿ ನಿಮಗೆ 6,670. ಓಕೆ, 21%. 8,445 rupees. ಡಿಸ್ಕೌಂಟ್ 1,775 rupees ಡಿಸ್ಕೌಂಟ್ ಆಗಿದೆ. ಹೌದು. ಹಾಂ, ಓಕೆ ಓಕೆ, 6,670 rupees ಟೋಟಲ್. ಓಕೆ, ಎಸ್, ನಾವು ಪ್ರ್ಯಾಂಕ್ ಮಾಡಿದ್ದು ದಯವಿಟ್ಟು ಕ್ಷಮಿಸಿ. ನಮಗೆ ಒಂದು ಫಂಕ್ಷನ್ಗೆ ಅಂದರೆ ಜಾತ್ರೆಗೆ ಮತ್ತು ಒಂದು ಮದುವೆ ಫಂಕ್ಷನ್ಗೆ ಡ್ರೆಸ್ ಪರ್ಚೇಸಿಂಗ್ ಇತ್ತು. ಸೊ ಹಾಗೆ ಇದನ್ನು ಯಾಕೆ ಪ್ರ್ಯಾಂಕ್ ಟೈಪಲ್ಲಿ ಮಾಡಬಾರ್ದು ಅಂತ ಆಯಿತು. ಸೊ ಹಾಗಾಗಿ ನಾವು ಮಾಡಿದ್ದು. ಸೊ ಆ್ಯಂಡ್ ತುಂಬ ಒಳ್ಳೆ ಕಲೆಕ್ಷನ್ಸ್ಗಳು ಕೂಡ ಉಂಟು ಇಲ್ಲಿ. ನಮಗೆ ಕುಂಕುಮ ಫ್ಯಾಷನ್ಗೆ ಬಂದು ತುಂಬ ಖುಷಿ ಆಯಿತು. ಯಾಕಂತ ಹೇಳಿದರೆ 21% ಡಿಸ್ಕೌಂಟ್ ಕೊಡ್ತಿದ್ದಾರೆ. ಮತ್ತು ನಾನು ಡ್ರೆಸ್ ಎಲ್ಲ ನೋಡುವಾಗ ಇಷ್ಟು ಕಡಿಮೆನಾ ಅಂತ ನನಗೆ ಅನಿಸಿತು. ಸೊ ಹಾಗಾಗಿ ತುಂಬ ಖುಷಿ ಆಯಿತು ಬಂದು. ನಿಮಗೂ ಕೂಡ ಇಲ್ಲಿ ಬರಬೇಕು ಅಂತ ಇದ್ದರೆ ಇಲ್ಲೇ ನಮ್ಮ ಪೂರ್ವಿಕಾ, ಪುತ್ತೂರು ಬಸ್ ಸ್ಟ್ಯಾಂಡ್ ಹತ್ತಿರ ಇರುವಂಥ ಪೂರ್ವಿಕಾ ಶಾಪ್ನ ಕರೆಕ್ಟ್ ಅಪೋಸಿಟ್ ಇದೆ. ಈ ಕಡೆ ಕೂಡ ವಿಸಿಟ್ ಮಾಡಿ. ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ ಆ್ಯಂಡ್ ಎಲ್ಲ ಒಂದು ಕ್ವಾಲಿಟಿ ಕೂಡ ಆಗಿರ್ಬೋದು ತುಂಬ ಚೆನ್ನಾಗಿದೆ. ನಾವಂತೂ ಪರ್ಚೇಸ್ ಮಾಡಿದ್ವಿ. ಸೊ ನೀವು ಕೂಡ ಪರ್ಚೇಸ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಏನಾದರೂ ಹರ್ಟ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ಯಾಕಂತ ಹೇಳಿದರೆ ಪ್ರ್ಯಾಂಕ್ ಮಾಡಿದ್ದಕ್ಕೆ ಕೆಲವರಿಗೆ ಡೌಟ್ ಆಗಿರ್ಬೋದು. ಸೊ ಹಾಗಾಗಿ ಎಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳಿನ ವಿಡಿಯೋದ ಸಿಗೋಣ. ಬೈ, ಟೇಕ್ ಕೇರ್.